ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ 2 ಸ್ಟಾರ್ ರೈಸ್ ಭದ್ರಾವತಿ, ಪ್ಯೂರ್ ಅಂಡ್ ಫ್ರೆಶ್ KC ಕೌ ಘೀ ಸಿನ್ಸ್ 1965, ನಾನಾ ಮಸಾಲಾ, ಪೋಸ್ಟ್ಮ್ಯಾನ್ ತೂರ್ದಾರ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಐಶ್ವರ್ಯ KT ಸ್ಪೆಷಲ್ ಟೀ. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ಹಾಯ್ ನಮಸ್ಕಾರ ವೀಕ್ಷಕರು, ಇದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಇಟ್ಟಿಸುವ ನಮ್ಮ ಸುರುಚಿ ಅಡುಗೆ ಮನೆ. ನಮ್ಮದು ಹೊಸ ರುಚಿ ನಿಮ್ಮದು ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಭದ್ರಾವತಿ, KC ಶುದ್ಧ ಹಸುವಿನ ತುಪ್ಪ, ನಾನಾ ಮಸಾಲಾ, ಪೋಸ್ಟ್ಮ್ಯಾನ್ ತೂರ್ದಾಲ್, ಸತ್ಯನಾ ಸೋಸ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಹಾಗೆಯೇ ಐಶ್ವರ್ಯ KT ಸ್ಪೆಷಲ್ ಟೀ. ಓಕೆ, ನಮ್ಮ ಸುರುಚಿ ಅಡುಗೆ ಮನೆಯಲ್ಲಿ ನೀವು ವಿಶೇಷವಾದ ಖಾದ್ಯ, ವಿಶೇಷವಾದ ಅಡುಗೆಯನ್ನು ಡೈಲಿ ನೋಡ್ತಾ ಇರ್ತೀರಾ. ಹಾಗೆಯೇ ಇವತ್ತು ಸ್ಪೆಷಲ್ ಆಗಿ ನಮ್ಮ ಜೊತೆ ಸುಹಾಸ್ ಭಟ್ರ್ ಅವರಿದ್ದಾರೆ. ಅವರು ಏನು ಸ್ಪೆಷಲ್ ಅಡುಗೆ ಮಾಡ್ತಾರೆ, ಏನು ಸ್ಪೆಷಲ್ ಡಿಶ್ ಮಾಡ್ತಾರೆ ಅಂತ ಅವ್ರ ಜೊತೆ ಕೇಳುವಲ್ಲ. ಹಾಗಾದರೆ ಅವ್ರನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳುವ. ಹಾಯ್ ಸುಹಾಸ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗಿದ್ದೀರಾ? ಹುಷಾರಾಗಿದ್ದೀರಾ? ಓಕೆ, ಎಲ್ಲಿಂದ ಬರ್ತೀರಿ ನೀವು? ಮಂಗಳೂರಿಂದ. ಮಂಗಳೂರಾ? ಮಣ್ಣಗುಡ್ಡನ? ಓಕೆ, ಮಣ್ಣಗುಡ್ಡದಿಂದ ಸೀದಾ ನಮ್ಮ ಸುರುಚಿ ಅಡುಗೆ ಮನೆಗೆ ಬಂದಿದ್ರಲ್ಲ. ಏನು ಸ್ಪೆಷಲ್ ಅಡುಗೆ ಮಾಡ್ತಾರೆ ಇವತ್ತು ಹೇಗೆಂದರೆ ಒಂದು ಚೌತಿ ಮುಗ್ದಿದೆ, ಸೊ ಹಾಗೆ ನಾವು ಒಂದು ಅದರ ರಿಲೇಟೆಡ್ ಒಂದು ಮೋದಕ ಮಾಡುವಂಥ ಸ್ವೀಟಲ್ಲಿ, ಮತ್ತು ಇನ್ನೊಂದು ಪನೀರ್ ಪೆಪ್ಪರ್ ಪೆರಿ ಪೆರಿ ರೈಸ್ ಅಂತ. ಪೆರಿ ಪೆರಿ ರೈಸಾ? ಓಕೆ, ಅಂದರೆ ಈಗ ಚೌತಿ ಈ ಥರದ ಫೆಸ್ಟಿವಲ್ ಬರುವಾಗ ಈ ಥರದ ಮೋದಕ ಎಲ್ಲ ಮಾಡ್ತಾರಲ್ಲ, ನಾವು ಆಲ್ರೆಡಿ ಈಗ ತಿಂದಿದ್ದೇವೆ. ಸ್ಪೆಷಲಾಗಿ ಅದನ್ನು ಹೇಗೆ ಮಾಡೋದು ಅಂತ ಇವತ್ತು ನಿಮ್ಮ ಕೈ ರುಚಿಯಲ್ಲಿ ನೋಡ್ಬೋದಲ್ಲ. ಓಕೆ, 2 ಮಳ್ಳಿಗೆ ಅಡುಗೆ ಹೋಗುವ. ಹೌದು, ಓಕೆ ಬನ್ನಿ. ಎಷ್ಟು ಈಗ ಅಡುಗೆ ಮನೆಗೆ ಬಂದಾಯಿತು. ಫಸ್ಟಿಗೆ ಎಂತ ಮಾಡಬೇಕು? ಅಡುಗೆ ಮಾಡಬೇಕಲ್ಲ. ಯಾವ್ದು ಮಾಡ್ತೀರಿ ಫಸ್ಟಿಗೆ ನಾವು ಪನೀರ್ ಪೆರಿ ಪೆರಿ ರೈಸ್ ಮಾಡುವ. ಪನ್ನೀರ್ ಪೆರಿ ಪೆರಿ ರೈಸ್. ಪೆರಿ ಪೆರಿ ರೈಸ್ ಅಲ್ಲ? ಓಕೆ, ಅಂದರೆ ಇದು ಹೇಗೆ ಮಾಡೋದು ಅಂದರೆ ಫಸ್ಟಿಗೆ ಎಂತ ಬೇಕು? ಇದರಲ್ಲಿ ಫಸ್ಟಿಗೆ ನಮಗೆ ಪನ್ನೀರ್ ಬೇಕಾಗ್ತದೆ. ಓಕೆ, ಫಸ್ಟಿಗೆ ಪನ್ನೀರ್ ಬೇಕಲ್ಲ? ಹೌದು, ಪನ್ನೀರ್ ಪೆರಿ ಪೆರಿ ರೈಸಿಗೆ ಫಸ್ಟಿಗೆ ಪನ್ನೀರ್ ತಗೊಳ್ತಿದ್ರ. ಸೊ ಇದಕ್ಕೆ ನಾವು ಫಸ್ಟ್ ಮ್ಯಾರಿನೇಟ್ ಮಾಡಲಿಕ್ಕೆ ಕಟ್ಸ್ ಹಾಕುವ. ಓಕೆ, ಅಂದರೆ ಇಡೀ ಹಾಕ್ತೀರಾ ಹಾಗೆ? ಹಾಂ ಹೌದು, ಇದೊಂಥರ ಅಂದರೆ ಫುಲ್ ಮೀಲ್ ಥರ. ಫುಲ್ ಮೀಲ್. ಸೊ ಒಂದು ತಿಂದರೆ ಸಾಕು. ಹಾಂ, ಓಕೆ, ಒಂದು ಮೀಲಲ್ಲಿ ಫುಲ್ ಇರುತ್ತೆ ಅಂತ? ಹೌದು. ಓಕೆ ಓಕೆ. ಸೊ ಇದಕ್ಕೆ ನಾವೀಗ ಇದು ಸಿಗ್ತದೆ ಪೆರಿ 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 ಮಸಾಲ. ಹೌದು, ಮಸಾಲ. ಹೌದು. ಓಕೆ, ಇದನ್ನೊಂದು ಚೂರು. ಓಕೆ, ಮತ್ತು ಚೂರು ಉಪ್ಪಲ್ಲ? ಓಕೆ, ಮತ್ತು ಚೂರು ಪೆಪ್ಪರ್ ಪೌಡರ್. ಓಕೆ, ಇದು ಶೆಜ್ವಾನ್ ಸಾಸ್. ಓಕೆ, ಶೆಜ್ವಾನ್ ಸಾಸ್ ಅಲ್ಲ? ಒಂದು ಚೂರ ಜಾಸ್ತಿ. ಅಂದರೆ ಇದನ್ನು ಬೇಯಲಿಕ್ಕೆಲ್ಲ ಆಮೇಲೆ ಇಡೋದ ಹೇಗೆ ಅಂದರೆ? ಹೌದು, ಇದು ಜಸ್ಟ್ ಒಂದು ಮ್ಯಾರಿನೇಟ್ ಮಾಡಿ ಇದು ಸೈಡಲ್ಲಿ ಇಟ್ಟು ಮತ್ತೆ ನೆಕ್ಸ್ಟ್ ರೆಡಿ ಮಾಡಿ ಇಟ್ಕೊಳ್ಳೋದು. ಓಕೆ, ಚೂರು ಚಿಲ್ಲಿ ಫ್ಲೇಕ್ಸ್. ಓಕೆ, ಸೊ ಇದನ್ನೀಗ ಮಿಕ್ಸ್ ಮಾಡೋಣ. ಕೈಯಲ್ಲಿ ಮಾಡ್ತೀರಾ? ಹೌದು. ಹಾಂ, ಕೈಯಲ್ಲಿ ಮಾಡಿದರೆ ಸಾಧಾರಣ ಚೆನ್ನಾಗಿ ನಮಗೆ ಮಿಕ್ಸ್ ಮಾಡಲಿಕ್ಕೆ ಈಸಿ ಆಗುತ್ತಲ್ಲ? ಹೌದು. ಇಷ್ಟು ಮಾಡಿ ಸೈಡಿಗೆ ಇಟ್ಟರೆ ಆಯ್ತಲ್ಲ? ಓಕೆ, ಈಗ ನೆಕ್ಸ್ಟ್ ನಾವು ಇದರದ್ದು ಸಾಸ್ ಮಾಡುವ. ಸೊ ಅದಕ್ಕೆ ಒಂದು ಪ್ಯಾನ್ ಬೇಕಾ? ಹೌದು. ಓಕೆ, ಒಲೆ ಉರಿಸ್ಬೇಕಲ್ಲ? ಆಮೇಲೆ ಪ್ಯಾನ್ ಇಡಬೇಕು. ಓಕೆ, ಇದಕ್ಕೆ ನಾವು ಫಸ್ಟಿಗೆ ಈಗ ಬಟರ್ ಹಾಕುವ. ಬಟರ್ ಹಾಕ್ತೀರ? ಓಕೆ, ಬೆಣ್ಣೆಯನ್ನು ಹಾಕಿದ್ರಲ್ಲ? ಬೆಣ್ಣೆಯಲ್ಲೇ ಮಾಡಿದರೆ ಚೆನ್ನಾಗಿರುತ್ತೆ ಅಂತಲೇ? ಹೌದು. ಓಕೆ, ನೀವು ಹೇಗೆ ಅಡುಗೆಯಲ್ಲೆಲ್ಲ ಮನೇಲೆಲ್ಲ ನೀವೇ ಮಾಡೋದೇ ಹೇಗೆ? ಇಲ್ಲ, ನನ್ನ ಜಸ್ಟ್ ಒಂದು ಪ್ಯಾಷನ್. ಹೌದು. ಮನೇಲಿ ಈ ಥರದ್ದು ಸ್ಪೆಷಲ್ ಆಗಿ ಏನಾದರೂ ಹಬ್ಬ ದಿವಸ ಎಲ್ಲ ಬಂದರೆ? ಹಬ್ಬ ಅಂತಲ್ಲ, ಸಂಡೇಸ್ ಫ್ರೀ ಇರುವಾಗ ಫ್ರೆಂಡ್ಸನ್ನೆಲ್ಲ ಕರೆದು ಗಮ್ಮತ್ತು ಮಾಡೋದೆಲ್ಲ ಉಂಟಲ್ಲ? ಹಾಗಾದರೆ ನಿಮ್ಮ ಮನೆಗೆಲ್ಲ ಬಂದರೆ ಈಗ ಸಂಡೇ ಎಲ್ಲ ಬಂದರೆ ಗಮ್ಮತ್ತು ಇರುತ್ತಲ್ಲ? ಎಸ್. ಆದರೆ ವೆಜ್ ಇರುತ್ತೆ? ಹೌದು, ವೆಜ್. ಓಕೆ, ವೆಜ್ಜಲ್ಲಿ ಕೂಡ ಒಳ್ಳೊಳ್ಳೆ ಡಿಶ್ಗಳು ಇರುತ್ತಲ್ಲ? ಹಾಂ ಹೌದು, ನಾರ್ತ್ ಇಂಡಿಯನ್ನೆಲ್ಲ ಮಾಡ್ತೇನೆ ನಾನು, ಗ್ರೇವೀಸ್. ಸೊ ಆ ಥರ. ಓಕೆ, ಇದಕ್ಕೆ ನಾವು ಹಾಲು ಹಾಕುವ. ಓಕೆ, ಅದನ್ನು ಒಂದು ಬೌಲ್ನಷ್ಟು ತಗೊಂಡಿದ್ದೀರಲ್ಲ? ಎಷ್ಟು ಸಾಕು? ಒಂದು ಕಪ್ ಅಷ್ಟು ನಾರ್ಮಲ್. ಓಕೆ, ಇದರಲ್ಲಿ ಚೂರು ಲೋ ಫ್ಲೇಮಲ್ಲಿ ಮಾಡಿದರೆ ಆಯಿತು. ಯೂಸ್ ಮಾಡಬೇಕಲ್ಲ? ಅಂದರೆ ಇದು ಹಾಲು ಗಟ್ಟಿಯಾಗಬೇಕಾ ಹೇಗೆ? ಇಲ್ಲ, ಅದಕ್ಕೆ ನಾವು ನೆಕ್ಸ್ಟ್ ಈಗ ಕ್ರೀಮ್ ಹಾಕ್ಲಿಕ್ಕೆ ಉಂಟು. ಸೊ ಆಗ ಅದು ಬೈಂಡ್ ಆಗಿ ಚೂರು ಕನ್ಸಿಸ್ಟೆನ್ಸಿ ಬರ್ತದೆ ಅದರಲ್ಲಿ. ಓಕೆ, ಒಂಚೂರು ಗ್ಯಾಸ್ ಸ್ಲೋ ಇರಲ್ಲ, ಇಲ್ಲಾಂದರೆ ಹಾಲು ಉಕ್ಕುತ್ತದೆ.
ನೆಕ್ಸ್ಟ್ ಈಗ ಇದರಲ್ಲಿ ನಾವು ಕ್ರೀಮ್ ಹಾಕ್ತಿದ್ದೀರಾ? ದೊಡ್ಡ ಚಮಚಷ್ಟು 2 ಚಮಚೆ ಕ್ರೀಮ್ ಹಾಕುವ, ಅದು ಬೈಂಡ್ ಆಗ್ತದೆ. ಚೆನ್ನಾಗಿ ಬರುತ್ತಲ್ಲ. ಈಗ ಒಂಚೂರು ಬಂದ ನಂತರ ಮತ್ತೆ ಚಿಲ್ಲಿ ಫ್ಲೇಕ್ಸ್ ಹಾಕ್ತಿದ್ದೀರಲ್ಲ. ಓಕೆ, ನೋಡಿ ಹಾಲಿಗೆ ಖಾರದ ಹೊಡಿ ಹಾಕ್ತಿರಲ್ಲ, ಸ್ಪೆಷಲ್ ಟೇಸ್ಟ್ ಬರ್ಬೋದಲ್ಲ ಇದು. ಇನ್ನೊಂದು ಸ್ಪೂನ್ ಬೇಕಾ? ಸೊ ಆಗ ಪೆರಿ ಪೆರಿ ಮಸಾಲ ನಾವು ಆಗ ಯೂಸ್ ಮಾಡಿದಷ್ಟು ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು ಜಾಸ್ತಿ ಹಾಕಿದ್ರೆ ಮಸಾಲ ಕೂಡ ಒಳ್ಳೆ ಟೇಸ್ಟ್ ಇರ್ಬೋದಲ್ಲ. ಹೌದು, ನಾರ್ಮಲ್ ನಾವು ಈಗ ಖಾರದ ಹೊಡಿ ಹಾಕೋದಕ್ಕಿಂತ. ಹೌದು, ಇದು ಮಿಕ್ಸ್ಡ್ ಹರ್ಬ್ಸ್ ಅಂತ, ಆರಿಗ್ಯಾನೋ ಅಂತ ಹೇಳ್ಬೋದು. ಓಕೆ, ಸೊ ಇದು ಒಂದು ಚಮಚ. ಓಕೆ, ಮತ್ತು ಚೂರು ಉಪ್ಪು ರುಚಿ ಬೇಕಷ್ಟು ಉಪ್ಪಲ್ಲ ಮಿಕ್ಸ್ ಮಾಡಬೇಕಲ್ಲ. ಇದಿಷ್ಟೇ, ತುಂಬ ಸಿಂಪಲ್ ಇದೆ ರೆಸಿಪಿ. ಸಿಂಪಲ್ ಅಂದರೆ ಮನೆಯಲ್ಲಿ ಮಾಡೋದಾದರೆ ಬ್ಯಾಚುಲರ್ಸ್ ಅವರಿಗೆಲ್ಲ ಏನಾದರೂ ಒಳ್ಳೆ ತಿನ್ನಬೇಕಾದ್ರೆ ಸೊ ಇದು ತುಂಬ ಸಿಂಪಲ್ ಆಗಿ. ಓಕೆ, ನಾನು ಆ್ಯಕ್ಚುಲಿ ಹಾಲಿಗೆ ಖಾರದ ಹುಡಿಯಲ್ಲಿ ಹಾಕಿದ್ದು ಫಸ್ಟ್ ಟೈಮ್ ನೋಡಿದ್ವಿ. ಅಂದರೆ ಈ ಥರ ಚೆನ್ನಾಗಿರ್ಬೋದು ಕಾಣುತ್ತೆ. ಆ್ಯಕ್ಚುಲಿ ನೀವು ಸ್ಟಡೀಸ್ ಮಾಡ್ತಿದ್ರೆ ಏನು ಮಾಡ್ತಿದ್ದೀರಾ? ಹೌದು, ನಾನು BCA ಮಾಡಿ ಈಗ ಸಾಫ್ಟ್ವೇರ್ IT ಕಂಪನಿಯಲ್ಲಿ ಕೆಲಸ ಮಾಡ್ತೀನಿ. ನೋಡಿ ಹೇಗಿದ್ದೀರಾ, IT ಕಂಪನಿಯಲ್ಲಿ ವರ್ಕ್ ಮಾಡ್ತಿದ್ದೀರಲ್ಲ, ಜೊತೆಗೆ ಈ ಥರ ಫುಡ್ಡಿಗೆಲ್ಲ ಹಾಬಿ ಇಸ್ಕೊಂಡಿದ್ದೀರಲ್ಲ. ಓಕೆ, ಜಾಸ್ತಿ ಬೇಯಿಸ್ಬೇಕಂತಿಲ್ಲ, ಹಾಲು ಚೂರದು ಟೇಸ್ಟ್ ಇದ್ದದ್ದು ಹೋದ್ರೆ ಆಯ್ತು, ಅದು ರಾ ಒಂದು ಟೇಸ್ಟ್ ಇರ್ತದೆ ಹಾಲಿದು. ಓಕೆ ಓಕೆ, ಸೊ ಇದು ನಮ್ದು ಆಯ್ತು ಆಲ್ಮೋಸ್ಟ್. ಆಗಿದೆ, ಸೈಡಿಗೆ ಇಡುವ. ಹೌದು, ಓಕೆ. ಇದನ್ನು ಇಷ್ಟು ರೆಡಿ ಮಾಡಿ ನಾವು ಸೈಡಿಗೆ ಇಟ್ಕೊಳ್ಬೇಕಾ? ಹೌದು. ಓಕೆ, ಹೇಳೋದಾ? ಹೌದು. ಇದು ಇರಲಿ, ಹೇಗಿರಲಿ ಆಫ್ ಮಾಡಲ? ಇರಲಿ, ಇನ್ನೊಂದು ನಾವು. ಓಕೆ, ಈಗ ನೆಕ್ಸ್ಟ್ ಹಾಂ, ತವ ಇಡಬೇಕಾ ಹೇಗೆ? ಹೌದು, ಅದು ಫ್ರೈ ಮಾಡೋದು. ಫ್ರೈಯಿಂಗ್ ಪ್ಯಾನ್ ಚಿಕನ್. ತವ ಫ್ರೈ ಅದರಲ್ಲೇ ಇಡ್ತಿದ್ವಲ್ಲ. ಆಯಿಲ್ ಮನೆ ಹಾಕಬೇಕಾ? ಬಟರ್ ಹಾಕುವ. ಆರ್ಡರ್ ಹಾಕ್ತಾರೆ. ಓಕೆ, ಸೊ ಆಗ ಮ್ಯಾರಿನೇಟ್ ಮಾಡಿದ ಪನ್ನೀರನ್ನು ನಾವೀಗ ಫ್ರೈ ಮಾಡುವ. ಓಕೆ, ಹಾಂ, ಅದನ್ನೆಲ್ಲ ಹಾಗಾದ್ರೆ ಈಗ ಇದನ್ನು ಒಂದು 2-3 ಸತಿ ನಾವು ಅಡಿಗೆ ಒಂದು ಒಲೆಗೆ ಹಚ್ಚಬೇಕಾಗ್ತದಲ್ಲ. ಒಂದು ಹಾಲು ಫ್ರೈ ಇದು ಮಾಡಲಿಕ್ಕೆ, ಆಮೇಲೆ ಬಟರ್ ಇದು ಮಾಡಲಿಕ್ಕೆ, ಆಮೇಲೆ ರೈಸ್. ಹೌದು. ಓಕೆ, ಸೊ ಇದನ್ನು ಸೊ ಇದನ್ನು ಈಗ ಉಲ್ಟಾ ಮಾಡುವ, ಒಂದು ಸೈಡ್ ಆಗಿದೆ. ಸೊ ನಾವು ಎಂತ ಮಾಡ್ಬೋದು ಅಂದರೆ ಉಳಿದ ಮಸಾಲೆನ ಸಹ ಅದಕ್ಕೆ ಆ್ಯಡ್ ಮಾಡ್ಕೊಳ್ಬೋದಲ್ಲ. ಓಕೆ, ಮೇಲೆಲ್ಲ. ಓಕೆ, ನೀವು ನೋಡುವಲ್ಲಿ ಸ್ವಲ್ಪ ಅದನ್ನು ನೈಫಿಂದ ಭಾಗ ಮಾಡಿದ ಕಾರಣ ಅದು ಒಳಗಡೆ ಎಲ್ಲ ಮತ್ತೆ ಹೋಗ್ಬಿಡ್ತಾರಲ್ಲ. ಇದು ಪನ್ನೀರ್ ಇದ್ದ ಕಾರಣ ಜಾಸ್ತಿ ಬೇಯಿಸ್ಬೇಕಂತಿಲ್ಲ, ಜಸ್ಟ್ ಒಂದು 2 ಮಿನಿಟ್ ಅದೊಂದು ಹಾಂ, ಮೀಡಿಯಮ್ ಟು ಹೈ ಫ್ಲೇಮ್ ಅಂದರೆ. ಓಕೆ, ಇದಕ್ಕೆ ಗ್ರಿಲ್ ಪ್ಯಾನ್ ಇದ್ದರೆ ಒಳ್ಳೆಯದು, ಬಟ್ ಇದರಲ್ಲಿ ನಮಗೊಂದು ಹಾಂ, ಹೌದು, ಆ ಥರ ಇದ್ದರೆ ಮೇಲ್ಗಡೆ ಚೆನ್ನಾಗಿ ಬರುತ್ತಲ್ಲ. ಹೌದು, ಇದೆಲ್ಲ ಸ್ವಲ್ಪ ಟೈಮ್ ತಗೊಳ್ತಲ್ಲ. ಹೌದು, ಆಲ್ಮೋಸ್ಟ್ ಆಗಿದೆ. ಇದು ಆಗಿದೆ. ಓಕೆ, ಇದು ಆಯ್ತಲ್ಲ, ಅದಾಯ್ತು. ನೆಕ್ಸ್ಟ್ ರೈಸ್, ಅದು ನಾನ್ ಸ್ಟಿಕ್. ಓಕೆ, ಇದು ಕೂಡ ಬಟರ್ ಹಾಕ್ತೀರಾ? ಹೌದು, ಇದಕ್ಕೆ ಸಹ ಬಟರ್. ಎಣ್ಣೆ ಇದೆಯಾ? ಹಾಂ, ಆಯಿಲ್ ಹಾಕ್ಬೇಕಾ? ಹಾಂ, ಬಟರ್ ಕಡಿಮೆ ಆದರೆ ಪ್ರೀಮಿಯಮ್. ಹಾಂ, ಆಯಿಲ್ ಅಂತ ಹೆಲ್ದಿ ಆಯಿಲ್ ಇರುತ್ತೆ, ಸಾಕು. ಸಾಕಲ್ಲ. ಓಕೆ, ನೀವು ಈ ಥರ ಅಡುಗೆ ಬೇರೆ ಏನೆಲ್ಲ ಹಾಬೀಸ್ ಇದೆ? ಈಗ ನಾರ್ಮಲಾಗಿ ಹುಡುಗರು ಅಂತ ಹೇಳುವಾಗ ಒಂದರಲ್ಲಿ ಸ್ಟಿಕ್ ಆಗಲ್ಲ, 2-3ರಲ್ಲೆಲ್ಲ ಇರುತ್ತೆ. ಸಿಂಗಿಂಗ್, ಡ್ಯಾನ್ಸಿಂಗ್ ಈ ಥರ ಏನಾದರೂ ಉಂಟಾ? ಸಿಂಗಿಂಗ್ ಇದೆ, ಅದು ಸಹ ಮಾಡ್ತೇನೆ. ಅಂದರೆ ಮುಂಚೆ ಹೋಗ್ತಿದ್ದೆ, ಕ್ಲಾಸಿಗೆ ಹೋಗ್ತಿದ್ದೀರಾ? ಕ್ಲಾಸ್ ಮಾಡಲಿಲ್ಲ, ಅಂದರೆ ಸೆಲ್ಫ್ ಲರ್ನ್ಡ್. ಹಾಂ ಹಾಂ ಹಾಂ. ಸೊ ಒಂದು ಶೋಗೆ ಹೋಗಿದ್ದೇನೆ ಅಷ್ಟೇ. ಹೌದಾ? ಓಕೆ. ಸೊ ಬೇರೆ ಅದನ್ನು ಬಿಟ್ಟು ಫೋಟೋಗ್ರಫಿ ಮಾಡ್ತೇನೆ. ಅಂದರೆ ಈಗ 9 to 6 IT ಆದರೆ ಅದನ್ನು ಬಿಟ್ಟು ಫೋಟೋಗ್ರಫಿ ಮಾಡ್ತಾರಲ್ಲ, ವೆಡ್ಡಿಂಗ್ ಫೋಟೋಗ್ರಫಿ, ಅದೆಲ್ಲ ಪ್ರೊಫೆಷನಲ್ ಫೋಟೋಗ್ರಫಿ. ಹೌದು. ಓಕೆ, ಈಗ ವೆಡ್ಡಿಂಗ್ ಫೋಟೋಗ್ರಫಿ ಅಂತ ಬಂದಾಗ ಅದಕ್ಕೆ ನಾರ್ಮಲಾಗಿ ಎಲ್ಲರ ಹೆಸರು ಇರ್ತಾರೆ. ಹೌದು, ಆ ಥರ ಎಲ್ಲ. ನಿಮ್ಮದೇನು ಹೆಸರು? ನಂದು ವಿಷನೋಗ್ರಫಿ ಅಂತ. ವಿಷನೋಗ್ರಫಿ? ಹೌದು. ಓಕೆ, ನಮ್ಮದು ಮಣ್ಣಗುಡ್ಡದಲ್ಲಿ ಸ್ಟುಡಿಯೋ ಉಂಟು. ಉಂಟಾ? ಓಕೆ, ಅದರಲ್ಲಿ 2-3 ಫೋಟೋಗ್ರಾಫರ್ಸ್ ಒಟ್ಟು ಮಾಡಿ, ಬಟ್ ನಂದು ಪರ್ಸ್ನಲ್ ಆಗಿ ವಿಷನೋಗ್ರಫಿ ಅಂತ. ಓಕೆ, ಹಾಗೆ ಸಾಧಾರಣ ನೀವೀಗ ಫೋಟೋಗ್ರಫಿಯರು ಕೂಡ ಎಕ್ಸ್ಪರ್ಟ್ ಅಲ್ಲ? ಈಗ ಶಾರ್ಟ್ ಫಿಲ್ಮು ಆ ಥರದಕ್ಕೂ ಕೂಡ ಎಲ್ಲೋ ಟ್ರೈ ಮಾಡ್ತೇನೆ. ಹೌದು, ಹಾಗೆ ಹೀಗೆ ಅಂತೆಲ್ಲ ಫೋಟೋಗ್ರಫಿ, ವಿಡಿಯೋಗ್ರಫಿ ಎಲ್ಲ. ಓಕೆ, ಹಾಗೆ ನೋಡಿ, ಅಡುಗೆ, ಫೋಟೋಗ್ರಫಿ ಜೊತೆಗೆ IT ಕೆಲಸ ಹಾಗಿರಬೇಕಲ್ಲ. ಹೌದು. ಇದಕ್ಕೆ ನಾವೀಗ ಗಾರ್ಲಿಕ್ ಹಾಕುವ, ಬೆಳ್ಳುಳ್ಳಿ. ಓಕೆ,
ಸಿಂಗಿಂಗ್ ತಿಳಿದ್ರೆ ಹಂಗಂದ್ರೆ ಈಗ ಏನು ಕಾಂಪಿಟೇಷನ್ ಏನಾದರೂ ಹೋಗಿದ್ರೆ ಹೇಗೆ? ಹಾಂ, ಹೋಗಿದೆ. ಮುಂಚೆ ಹೋಗ್ತಿದ್ದೆ ಕಾಲೇಜ್ ಇರುವಾಗ, ಈಗ ಚೂರು ಕಮ್ಮಿ ಆಗಿದೆ. ಓಕೆ. ಇದಕ್ಕೆ ಪುನಃ ಚಿಲ್ಲಿ ಫ್ಲೇಕ್ಸ್ ಚೂರು, ಓಕೆ, ಆನಿಯನ್, ಇದಕ್ಕೆ ಬ್ರಾಕೊಲಿ ಅಲ್ಲ. ಓಕೆ. ಚೂರು ಕಲರ್ ಆ್ಯಡ್ ಮಾಡಲಿಕ್ಕೆ, ಮತ್ತು ನ್ಯೂಟ್ರಿಷನ್ಸ್ ಒಳ್ಳೆ. ಓಕೆ. ಮತ್ತು ಕ್ಯಾರೆಟ್ ಅಲ್ಲ. ಓಕೆ. ಬ್ರಾಕೊಲಿ ನಾರ್ಮಲಾಗಿ ಸಿಗುತ್ತಾ ಈಗ? ನಾರ್ಮಲ್ ಸಿಗುತ್ತೆ, ಕೆಲವು ಮಾರ್ಕೆಟ್ಸಲ್ಲಿ ಸಿಗುತ್ತೆ, ಎಲ್ಲ ಕಡೆ ಸಿಗಲ್ಲ, ಬಟ್ ಅವೈಲೇಬಲ್ ಇದೆ ಈಗ. ಜನರಿಗೆಲ್ಲ ಗೊತ್ತಾಗಿ ಈಗ ಚೂರು ಮಾರ್ಕೆಟ್ನವ್ರು ಸಹ ಇಡ್ತಿದ್ದಾರೆ. ಹೌದಲ್ಲ. ಓಕೆ. ಸೊ ಜಸ್ಟ್ ಜಾಸ್ತಿ ಫ್ರೈ ಮಾಡಲಿಕ್ಕಿಲ್ಲ. ಅದಾದ ನಂತರ ಓಕೆ. ಸೊ ಇದು ಪುನಃ ಪೆರಿ ಪೆರಿ. ಸೊ ಎಲ್ಲದರಲ್ಲಿ ಇದು ಹುಡಿ ಹೋಗ್ತದೆ, ಯಾಕಂದರೆ ಅದೇ ಹಾಕಿದ್ರೆ. ಮತ್ತು ಇದು ಇದು ಆರಿಗ್ಯಾನೋ ಅಂತ. ಅಷ್ಟನ್ನು ಹಾಕಿ ಒಮ್ಮೆ ಮಿಕ್ಸ್ ಮಾಡಿ. ಸೊ ಇದೀಗ ಆಯಿತು. ಇದಕ್ಕೆ ನಾವು ರೈಸ್ ಹಾಕಿ ಬಿಡೋದು ಅಷ್ಟೇ. ಇದು ಎಷ್ಟು ಬೆಂದರೆ ಸಾಕಾಗುತ್ತಾ? ಹೌದು. ಅಂದರೆ ಈಗ ಸ್ವಲ್ಪ ಹಸಿ ಸಿಗಬೇಕು. ಹಾಂ, ಹೌದು. ಚೂರು ಕ್ರಂಚಿನೆಸ್ ಇರಬೇಕು ಅದು ವೆಜಿಟೇಬಲ್ಸ್. ಇದು ಜಾಸ್ತಿ ಬೆಂದರೆ ಅದು ಮತ್ತೆ ಅದು ಟೇಸ್ಟ್ ಕೂಡ ಇದೆ. ಓಕೆ. ಇದು ಬೇಯಿಸಿ ಇಟ್ಟದ ರೈಸ್, ಅಂದರೆ ಮಾಡಿದೆ ಫಸ್ಟ್ ಮನೆಯಲ್ಲೇ ನೀವು ರೆಡಿ ಮಾಡಿ ತಂದಿದ್ರಲ್ಲ? ಹೌದು. ಓಕೆ. ರೈಸಿಗೆ ಬೇಯುವಾಗ ಉಪ್ಪು ಏನಾದರೂ ಹಾಕಿದ್ರಾ? ಇಲ್ಲ, ಚೂರು ಎಣ್ಣೆ, ಅಂದರೆ ಅಂಟಿರಬಾರ್ದು ಅಂತ. ಓಕೆ. ಅದಕ್ಕೆ ಚೂರು ಸ್ವಲ್ಪ ನಾವು ಉದ್ದ ರೈಸ್ ತಗೊಂಡ್ರೆ ಚೆನ್ನಾಗಿರುತ್ತೆ. ಹೌದು. ಇನ್ನೊಂದು ಇದರಲ್ಲಿ ಅಂಟಿರಬಾರ್ದು ರೈಸ್, ಅದೊಂದು ಟೇಸ್ಟ್ ಟೆಕ್ಸ್ಚರ್ ಹೋಗುತ್ತೆ. ಹೌದು. ಓಕೆ. ಚೂರು ಬಿಳಿಸಿರ್ಬೇಕು ರೈಸ್. ಓಕೆ. ಗೀ ರೈಸ್ ಮಾಡ್ತಾರ ಹಾಗೆ ಇರಬೇಕಲ್ಲ? ಚೂರು ಚೈನೀಸ್ ಡಿಶ್ ಅಂತ ಹೇಳ್ಬೋದು. ಹೌದು. ಆ್ಯಕ್ಚುಲಿ ತರಕಾರಿ ಹಸಿ ಇರುವಾಗ ನಾನು ಹಂಗೆ ಅಂದ್ಕೊಂಡೆ. ಈಗ ನಾರ್ಮಲಾಗಿ ಚೈನೀಸ್ ಅದೆಲ್ಲ ಹಾಗೆಲ್ಲ ಹಸಿ ಇರ್ತದೆ. ಸೊ ಇದು ಸಹ ರೆಡಿ ಆಗಿದೆ, ನಮ್ಮ ರೆಡಿ ಆಗಿದೆ. ಓಕೆ. ನೆಕ್ಸ್ಟ್ ಪ್ಲೇಟಿಂಗ್ ಮಾಡಿ. ಓಕೆ. ಆಲ್ಮೋಸ್ಟ್ ರೆಡಿ ಇಲ್ಲ. ಹೌದು. ಇನ್ನು ಪ್ಲೇಟ್ ಮಾಡಲಿಕ್ಕೆ ಮಾತ್ರ ಬಾಕಿ ಉಂಟು. ಓಕೆ. ಹಾಂ, ನೀವು ಈ ಥರ ಅಂದರೆ ಈ ಬೌಲಲ್ಲಿ ಹಾಕಿ ಮಾಡ್ತೀರಾ? ಹಾಂ, ಹೌದು. ಇದೊಂದು ಪ್ರೆಸೆಂಟೇಷನ್ ಇದು ಅಂದರೆ ಮನೆಯಲ್ಲಿ ಹೇಗೆ ನಾವು ಒಂದು ರೆಸ್ಟೋರೆಂಟ್ ಸ್ಟೈಲ್ ಲುಕ್ ಕೊಡ್ಬೋದು ನಮ್ಮದೊಂದು ಡಿಶ್ಶಿಗೆ. ಹಾಂ, ಹೌದು. ಸೊ ಆ ಥರದೊಂದು ಈ ಥರ ನಮ್ಮ ಬಾಲ್ ಇದ್ದರೆ ಅದ್ರ ಮೇಲೆ ಹಾಕಿ ಸೇಮ್ ಹೋಟೆಲ್ ಯಾವ ರೀತಿ ಮಾಡ್ತೇವೆ ಆ ಥರ ಮಾಡ್ಕೊಳ್ಬೋದು. ಸೊ ಈಗ ಫುಲ್ ಇದು ಒಮ್ಮೆ ಹಾಕಿ ಪ್ಲೇಟ್ ಇರ್ತದಲ್ಲ. ಓಕೆ. ಸೊ ಅದರಲ್ಲಿ ನಾವು ಹೀಗೆ ಉಲ್ಟಾ ಮಾಡಿದರೆ ಆಯಿತು. ಓಕೆ. ಅದೊಂದು ಶೇಪ್ ಇಡುತ್ತೆ. ಓಕೆ. ಅಂದರೆ ನೀವೀಗ ಪನ್ನೀರನ್ನು ರೈಸ್ ಮಿಡ್ಲಲ್ಲಿ ಹಾಕಲ್ಲ? ಇಲ್ಲ, ಅದರ ಮೇಲೆ ಟಾಪಿಂಗ್ ಆಗಿ ಬರ್ತದೆ. ಓ, ಹಾಗೆನಾ? ಓಕೆ. ಓಕೆ. ಸೊ ಇದರ ಮೇಲೆ ನಾವು ಆಗ ಮಾಡಿದ ಸಾಸನ್ನು ಹಾಕುವ. ನಾನು ಈ ನಾರ್ಮಲಾಗಿ ಬಿರಿಯಾನಿ ಎಲ್ಲ ಮಾಡ್ತಾರಲ್ಲ ನೋಡಿ, ಅಲ್ಲ ಮಿಡ್ಲಲ್ಲಿ ಇರ್ತಾರೆ ಹಾಗೆ. ಇದು ಸೈಡಲ್ಲಿ ಇರುತ್ತಲ್ಲ, ಹೆಚ್ಚೂರು ಮೇಲಿಂದ. ಓಕೆ. ಎಷ್ಟು ಬೇಕಷ್ಟು ಹಾಕ್ಕೊಳ್ಬೋದು. ಮತ್ತೆ ಲಾಸ್ಟಿಗೆ ಈ ಗ್ರಿಲ್ ಮಾಡಿದ ಪನ್ನೀರನ್ನು ಓಕೆ ಇದನ್ನು ಹಾಕಿ ಹಾಗಾಗಿ ಕಾಣ್ತುಂಟು ನೋಡಿ ಮೇಲ್ಗಡೆ ಪನ್ನೀರ್ ಆ ಥರ ಬಿದ್ದಾಗ. ಚೂರು ಹಾಂ ಎಳ್ಳಿದ್ರೆ ಎಳ್ಳು ಹಾಕಿ, ಓಕೆ ಎಳ್ಳಿದೆ ಎರಡು ಕೊತ್ತಂಬರಿ. ಓಕೆ ಬಿಸಿ ಬಿಸಿಯಾದಂತಹ ಪೆರಿ ಪೆರಿ ಪನ್ನೀರ್ ರೈಸ್, ಪೆರಿ ಪೆರಿ ಪನ್ನೀರ್ ರೈಸ್ ರೆಡಿ ಅಲ್ಲ. ನೀವು ಸ್ಪೆಷಲ್ ಆಗಿ ನೋಡಿ, ಅದು ಈ ಕಡೆ ಮೇಲ್ಗಡೆ ಈ ಥರ ಪನ್ನೀರೆಲ್ಲ ತಿನ್ನೋರು ಇದನ್ನು ಹೀಗೆ ಹೇಳ್ಕೊಂಡು ತಿನ್ನೋರು. ವೆಜ್ನವರಿಗೆ ತುಂಬ ಇಷ್ಟ ಆಗ್ಬೋದು. ಸಾಗಲಾಗಿ ಬಂದಿದೆ, ನೋಡಲಿಕ್ಕೆ ಕೂಡ ಚೆನ್ನಾಗಿ ಕಾಣ್ಬಿಟ್ಟು ಟೇಸ್ಟ್ ನೋಡೋಲ್ಲ ಆಗಿದ್ರೆ. ಓಕೆ, ಸುಹಾಸ್ ಅವರು ಸಾಗಲಾಗಿರುವಂತಹ ಪೆರಿ ಪೆರಿ ಪನ್ನೀರ್ ರೈಸ್ ರೆಡಿ ಮಾಡಿ ಹೊಡಿದ್ರೆ ಸ್ಪೆಷಲ್ ಆಗಿ ನೋಡಲಿಕ್ಕೆ ಕೂಡ ಚೆನ್ನಾಗಿ ಕಾಣ್ತುಂಟು. ಆ ಥರ ಮೇಲ್ಗಡೆ ಸಾಸಲ್ಲಿ ನೋಡುವಾಗ ಜಾಸ್ತಿ ಟೈಮ್ ತಗೊಳ್ಳೋದಿಲ್ಲ, ಫುಲ್ ಕಾಲು ನೋಡ್ಬೋದು. ನಾನು ಟೇಸ್ಟ್ ಮಾಡೋಕ್ಕೆ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಬೋದು. ಪನೀರ್ ಪೆಪ್ಪರ್ ಪೆರಿ ಪೆರಿ ರೈಸ್ ತಯಾರಿಸುವ ವಿಧಾನ. ಮೊದಲಿಗೆ ಒಂದು ದೊಡ್ಡ ಸ್ಲೈಸ್ ಪನೀರ್ಗೆ ಚಾಕುವಿನಿಂದ ಗೆರೆಗಳನ್ನು ಹಾಕಿಕೊಂಡು ಅದಕ್ಕೆ ಸ್ವಲ್ಪ ಪೆರಿ ಪೆರಿ ಮಸಾಲ, ಉಪ್ಪು, ಪೆಪ್ಪರ್, ಶೆಜ್ವಾನ್ ಸಾಸ್, ಚಿಲ್ಲಿ ಫ್ಲೇಕ್ಸ್ ಹಾಕಿ ಚೆನ್ನಾಗಿ ಎರಡೂ ಬದಿ ಸವರಿಕೊಂಡು ಬದಿಗಿಡಿ. ಒಲೆಯ ಮೇಲೆ ಬಾಣಲೆ ಇಟ್ಟು ಅದಕ್ಕೆ 1-2 ಚಮಚ ಬೆಣ್ಣೆ, 1 ಕಪ್ ಹಾಲು ಹಾಕಿ ಕುದಿ ಬಂದ ನಂತರ 1-2 ಚಮಚ ಫ್ರೆಶ್ ಕ್ರೀಮ್, ಚಿಲ್ಲಿ ಫ್ಲೇಕ್ಸ್, ಪೆರಿ ಪೆರಿ ಮಸಾಲ, ಆರಿಗ್ಯಾನೋ, ಉಪ್ಪು ಹಾಕಿ ಚೆನ್ನಾಗಿ ಕುದ್ದ ನಂತರ ಬದಿಗಿಡಿ. ಇನ್ನೊಂದು ತವಾ ಇರಿಸಿ ಅದಕ್ಕೆ ಬೆಣ್ಣೆ ಹಾಕಿ ಮ್ಯಾರಿನೇಟ್ ಮಾಡಿದ ಪನೀರನ್ನು ಹಾಕಿ ಎರಡೂ ಬದಿ ಫ್ರೈ ಮಾಡಿ ತೆಗೆಯಿರಿ. ಬಳಿಕ ಬಾಣಲೆಯನ್ನು ಒಲೆಯ ಮೇಲಿರಿಸಿ ಅದಕ್ಕೆ ಬೆಣ್ಣೆ ಹಾಕಿ ಇದಕ್ಕೆ ಸಣ್ಣಗೆ ಹೆಚ್ಚಿದ ಬೆಳ್ಳುಳ್ಳಿ, ಚಿಲ್ಲಿ ಫ್ಲೇಕ್ಸ್, ಈರುಳ್ಳಿ,
ಬ್ರಾಕೊಲಿ, ಕ್ಯಾರೆಟ್ ಸೇರಿಸಿ ಚೆನ್ನಾಗಿ ಮಗುಚಿ. ಬಳಿಕ ಪೆರಿ ಪೆರಿ ಮಸಾಲ 3 ಸ್ಪೂನ್, ಒರಿಗ್ಯಾನೋ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಆಮೇಲೆ ಬೇಯಿಸಿದ ಅನ್ನ, ಉಪ್ಪು ಬೆರೆಸಿ ಮಗುಚಿ. ಸರ್ವಿಂಗ್ ಪ್ಲೇಟ್ಗೆ ತಯಾರಿಸಿದ ರೈಸ್, ಮೊದಲೇ ತಯಾರಿಸಿದ ಸಾಸ್, ಫ್ರೈ ಮಾಡಿದ ಪನೀರ್ ತುಂಡು, ಅದರ ಮೇಲೆ ಬಿಳಿ ಎಳ್ಳು, ಕೊತ್ತಂಬರಿ ಸೊಪ್ಪಿನಿಂದ ಅಲಂಕರಿಸಿದ್ರೆ ಪನೀರ್ ಪೆಪ್ಪರ್ ಪೆರಿ ಪೆರಿ ರೈಸ್ ಸವಿಯಲು ಸಿದ್ಧ. ಓಕೆ, ಸ್ಪೆಷಲ್ ಆಗಿ ಪೆರಿ ಪೆರಿ ಪನ್ನೀರ್ ರೈಸ್ ಹೇಗೆ ಮಾಡೋದು ನೋಡಿದ್ರಲ್ಲ. ನಾನು ಟೇಸ್ಟ್ ಮಾಡೋಕೆ ಮುಂಚೆ ಇವಾಗ ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ವಿರಾಮ. ವಿರಾಮದ ಬಳಿಕ ಮತ್ತೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ರಚಿಸುವ ನಮ್ಮ ರುಚಿ ಅಡುಗೆ ಮನೆ ನಮ್ಮದು ಹೊಸ ರುಚಿ ನಿಮ್ಮದು ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, KC ಶುದ್ಧ ಹಸುವಿನ ತುಪ್ಪ, ನಾನಾ ಮಸಾಲ, ಪೋಸ್ಟ್ ಮ್ಯಾಥು, ದಾಲ್ ಮೆಕಾಯ್ ಹೋಮ್ ಅಪ್ಲೈನ್ಸಸ್, ಹಾಗೆಯೇ ಐಶ್ವರ್ಯ KT ಸ್ಪೆಷಲ್ ಟೀ. ಓಕೆ, ಸುಹಾಸ್ ಅವರು ಸಾಕಾಗಿರುವಂತಹ ಒಂದು ಡಿಶ್ ಅಂತೂ ರೆಡಿ ಮಾಡಿದ್ದಾರೆ. ಈಗ ಸ್ಪೆಷಲ್ ಆಗಿ ಸ್ವೀಟ್ ಮಾಡ್ತಾರೆ ಅಂತ ಹೇಳಿದ್ರು. ಹೇಗೆ ಮಾಡ್ತಾರೆ, ಏನು ಮಾಡ್ತಾರೆ ಅಂತ ಅವ್ರ ಜೊತೆ ಕೇಳೋಲ್ಲ. ಸುಹಾಸ್, ಇವಾಗ ಏನು ಮಾಡ್ತಾರೆ ಅಂತ ಹೇಳಿದ್ರು? ಮೋದಕ ಮಾಡ್ತಿದ್ದೀರಾ? ಓಕೆ, ಅಂದರೆ ಇದು ಹೇಗೆ ಮಾಡ್ತೀರಾ? ಅಂದರೆ ಇದು ಸಿಂಪಲ್, ಫೈರ್ ಇಲ್ಲದೆ ಇದು ಸ್ಪೆಷಲಿ ಫೈರ್ ಇಲ್ಲದೆ ಮಾಡೋದಾ? ಓಕೆ, ಬೆಂಕಿ ಇಲ್ಲದೆ ನಮಗೆ ಫಸ್ಟಿಗೆ ದ್ರಾಕ್ಷಿ, ಓಕೆ, ದ್ರಾಕ್ಷಿ, ಗೋಡಂಬಿ ಮತ್ತು ಬಾದಾಮ್ ತೊಗೊಂಡಿದ್ದೀರಲ್ಲ. ಈಗ ಸ್ಟಾರ್ಟ್ ಮಾಡೋಣ. ಓಕೆ, ಹೌದು. ಸೊ ಫಸ್ಟಿಗೆ ನಾವು ಇದನ್ನೆರಡು ಮಿಕ್ಸಿಯಲ್ಲಿ ಹಾಕಿ ಬ್ಲೈಂಡ್ ಮಾಡಬೇಕು. ಓಕೆ, ಹಾಗಾದರೆ ಮಿಕ್ಸಿ ಬೇಕಲ್ಲ ನಮಗೆ. ಬಾದಾಮ್ ಹಾಕ್ತಿದ್ದೆ, 1 ಕಪ್ಪಿನಷ್ಟು ಬಾದಾಮ್ ಎಲ್ಲ. ನೋಡಿ, ಇದು ಸ್ವಲ್ಪ ಕಾಸ್ಟ್ಲಿ ಅಲ್ಲ ಗೋಡಂಬಿ, ಬಾದಾಮಿ. ನಿಮಗೆ ಯಾವುದು ಡ್ರೈ ಫ್ರೂಟ್ ಇಷ್ಟ ಉಂಟು ಅದನ್ನು ಆ್ಯಡ್ ಮಾಡ್ಬೋದು. ಹಾಕ್ಬೋದಲ್ಲ? ಓಕೆ, ಇದಕ್ಕೆ ಬೇರೆ ಏನು ಹಾಕ್ಲಿಕ್ಕಿಲ್ಲ? ಇಲ್ಲ, ಅದನ್ನು ಫಸ್ಟಿಗೆ ನೀರು ಹಾಕ್ಬೇಕು? ಇಲ್ಲ, ಹಾಗೆ ಡ್ರೈ. ಓಕೆ, ಸಾಕು. ಓಕೆ, ಪರವಾಗಿಲ್ಲ, ಸಾಕಾ? ಇದು ಹೌದು. ಜಾಸ್ತಿ ಹೊಡೆ ಆಗಬೇಕು ಅಂತಿಲ್ವಾ? ಇಲ್ಲ, ಟೇಸ್ಟ್ ಥರ ಆಗಬೇಕು ಅಂತ ಹೇಳ್ತಾರೆ. ಓಕೆ, ಬಾಕಿದ ಬೌಲಲ್ಲಿ ಹಾಕಿ. ಓಕೆ, ಸೊ ಇದರಲ್ಲಿ ನಾವು ನೆಕ್ಸ್ಟ್ ಡೇಟ್ಸನ್ನು, ಖರ್ಜೂರನ್ನು ಹಾಕ್ತಿದ್ದೀರಲ್ಲ. ಓಕೆ, ಅಷ್ಟನ್ನು ಈಗ ಮಿಕ್ಸ್ ಮಾಡಿಕೊಳ್ಬೇಕು. ಜಸ್ಟ್ ಒಂದು ಗ್ರೈಂಡ್ ಪಲ್ಸ್ ಕೊಟ್ಟರೆ ಆಯ್ತು. ಓಕೆ, ಓಕೆ, ಸಾಕಾಗುತ್ತಾ? ಸಾಕು. ಓಕೆ, ಅಂದರೆ ಪೀಸ್ ಬೇಕಲ್ಲ? ಹೌದು. ಓಕೆ, ಇದನ್ನೀಗ ಚೆನ್ನಾಗಿ ಮಿಕ್ಸ್ ಮಾಡಿದ್ರು ಒಮ್ಮೆ. ಓಕೆ, ಖರ್ಜೂರ ಮತ್ತು ಗೋಡಂಬಿ ಅಲ್ಲ? ಹೌದು. ಇದಕ್ಕೆ ನೆಕ್ಸ್ಟ್ ಈಗ ನಾವು ತುಪ್ಪ ಹಾಕಬೇಕು. ತುಪ್ಪ ಹಾಕ್ತಿದ್ದೀರಾ? ಹೌದು. ಓಕೆ, ಪಿಸ್ತಾ ಆಮೇಲೆ ಲಾಸ್ಟಿಗೆ ಹಾಕೋದಾ? ಲಾಸ್ಟಿಗೆ, ಹೌದು. ಓಕೆ, ತುಪ್ಪ ಅಂತೂ ರೆಡಿ ಇದೆ. KC ಅವರ ಶುದ್ಧ ಹಸುವಿನ ತುಪ್ಪ. ಎಷ್ಟು, 1 ಸ್ಪೂನ್ ಹಾಕಲಾ? ಇಲ್ಲ, ಹಾಕಿ ಸರಿ ಬೈಂಡ್ ಆಗಬೇಕು ಅದು. ಇದಕ್ಕೆ ಬೇರೆ ಅದಕ್ಕೆ ಸ್ವಲ್ಪ ಜಾಸ್ತಿನೇ ಬೇಕಲ್ಲ? ಹೌದು. ಇದೊಮ್ಮೆ ಮಿಕ್ಸ್ ಮಾಡಿಕೊಳ್ಳುವ. ಓಕೆ, ಏನು ಸೂರ ಬೇಕಲ್ಲ? ಹೌದು. ಇದು ತುಪ್ಪದ ಅಡಿಗೆ ಆಗುತ್ತೆ ನೋಡಿ. ಹಾಂ, ಆ್ಯಕ್ಚುಲಿ ಮೋದಕ ಹೀಗೆ ಮಾಡೋದಾ? ಅದು ಈಗ ಯಾವುದು ಗಣೇಶ ಚತುರ್ಥಿಗೆಲ್ಲ? ಇಲ್ಲ, ಕೆಲವರೀಗ ಸ್ಟೀಮ್ ಮಾಡಿ ಮಾಡ್ತಾರೆ, ಕೆಲವರೀಗ ಇಟ್ಟಲ್ಲೇ ಮಾಡ್ತಾರೆ. ಸೊ ಬೇರೆ ಬೇರೆ ಸ್ಟೀಮ್ ಮಾಡಿ ಕೂಡ ಮಾಡ್ತಾರಲ್ಲ. ಓಕೆ, ಇದನ್ನೀಗ ನಾವು ಕೈಯಲ್ಲಿ ಮಿಕ್ಸ್ ಮಾಡಿಕೊಳ್ಳುವ. ಓಕೆ, ಅದು ಕೈ ರುಚಿ ಅಲ್ಲ. ಬೇಕಿದ್ರೆ ಹಾಕೊಳ್ಳಿ. ತುಪ್ಪ ಸಾಕಾಗುತ್ತಾ? ಸಾಕು. ಇದಕ್ಕೆ ಸಕ್ಕರೆ ಎಂತ ಹೋಗಲ್ಲ. ಹೇಗೂ ಡೇಟ್ಸ್ ಇದು ಒಂದು ಸ್ವೀಟ್ನೆಸ್ ಇರ್ತದೆ. ಸೊ ಆ ನ್ಯಾಚುರಲ್ ಸ್ವೀಟ್ನೆಸ್ಸಲ್ಲಿ ಸಕ್ಕರೆ ಏನು ಹಾಕಬೇಕು ಅಂತಿಲ್ಲ? ಇಲ್ಲ. ಓಕೆ, ಇದೊಮ್ಮೆ ಹೀಗೆ ಬೈಂಡ್ ಆದರೆ ಸೊ ಇದು ರೆಡಿ ಆಗಿದೆ. ರೆಡಿ ಅಂತಲ್ಲ? ನೆಕ್ಸ್ಟ್ ನಾವು ಇದು ಮೌಲ್ಡ್ ತಗೊಂಡು ಮೋದಕಲ್ಲಿ ಅದರೊಳಗೆ ಹಾಕಿ. ಓಕೆ, ಸೊ ಒಂದಾಯಿತು. ಯಾವ ಡಿಸೈನ್ ಬೇಕು ಆ ಥರ ಫೋನ್ ತಗೋಬೇಕಲ್ಲ? ಓಕೆ, ಆಲ್ಮೋಸ್ಟ್ ಮೋದಕ ರೆಡಿ ಅಲ್ಲ? ಹೌದು. ಓಕೆ, ಇನ್ನು ಸರ್ವ್ ಮಾಡಲಿಕ್ಕೆ ಬಾಕಿ ಅಲ್ಲ? ಹೌದು. ಓಕೆ, ಓಕೆ, ಸೊ ಇದನ್ನು ನಾವೀಗ ಸರ್ವ್ ಮಾಡುವ. ಓಕೆ, ಈಗ ಸರ್ವ್ ಮಾಡಲಿಕ್ಕೆ ಬಾಕಿ ಅಲ್ಲ? ಸೊ ಜಸ್ಟ್ ಒಂದು ಗಾರ್ನಿಷಿಗೆ ಇದು ರೋಸ್ ಪೆಟಲ್ಸಲ್ಲಿ ಮುಳುಗಿಸಿ ಆ ಥರ ಇಟ್ಕೊಳ್ಬೋದಲ್ಲ? ಓಕೆ, ನೋಡಿ, ಈ ಥರ ಪ್ಲೇಟಲ್ಲಿ ಬಾಳೆ ಎಲ್ಲ ಇಟ್ಟರೆ ಇನ್ನೂ ಚೆನ್ನಾಗಿ ಕಾಣ್ತಾರಲ್ಲ? ಹೌದು. ಓಕೆ, ಸೊ ಇದನ್ನು ಇಟ್ಟರೆ ಹಾಕಿ ಇಟ್ಕೊಳ್ಬೋದಲ್ಲ? ಹೌದು. ಓಕೆ, ಮೋದಕ ಅಂತೂ ರೆಡಿ ಅಲ್ಲ? ಸ್ಪೆಷಲ್ಲಾಗಿ
ನಾವು ವಿದೌಟ್ ಫೈರ್ ಆಗಿ ಮಾಡಿದ್ದು, ಹಾಗಾಗಿ ಚೆನ್ನಾಗಿರ್ಬೋದು ಕಾಣುತ್ತೆ. ನೋಡಿ ಅಡಿಯಲ್ಲಿ ನೀವು ಏನು ಗುಲಾಬಿ ಅದನ್ನೆಲ್ಲ ಹಾಕಿ ಮೇಲ್ಗಡೆ ಪಿಸ್ತಾ ಒಂದು ಸ್ವಲ್ಪ ಹಾಕಿದ್ದು ಹೀಗೆ ಒಂದೊಂದು ತಿಂದರೆ ಫುಲ್ಲು ಖಾಲಿ ಮಾಡೋದಲ್ಲ. ಓಕೆ, ಟೇಸ್ಟ್ ನೋಡೋಣ ಹಾಗಾದರೆ. ಓಕೆ, ಸುಹಾಸ್ ಅವರು ಸಾಕಾಗಿರುವಂತಹ ಮೋದಕ ರೆಡಿ ಮಾಡಿಕೊಟ್ಟಿದ್ದಾರೆ. ಸ್ಪೆಷಲಾಗಿ ಬಾಳೆ ಎಲೆಯ ಮೇಲೆಲ್ಲ ಹಾಕಿ ನೋಡುವಾಗಲೇ ತಿನ್ನುವಂತ ಅನಿಸ್ತಾ ಉಂಟು. ನಾನು ಟೇಸ್ಟ್ ಮಾಡೋಕ್ಕೆ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು. ಮೋದಕ ತಯಾರಿಸುವ ವಿಧಾನ: ಒಂದು ಮಿಕ್ಸಿ ಜಾರ್ನಲ್ಲಿ ಬಾದಾಮ್, ಗೋಡಂಬಿ ಹಾಕಿ ಪುಡಿ ಮಾಡಿಕೊಳ್ಳಿ. ಇದನ್ನು ಒಂದು ಬೌಲ್ಗೆ ಹಾಕಿಕೊಳ್ಳಿ. ಇದೇ ಮಿಕ್ಸಿ ಜಾರ್ಗೆ ಖರ್ಜೂರವನ್ನ ಹಾಕಿ ತರಿಯಾಗಿ ರುಬ್ಬಿ ಅದೇ ಬೌಲ್ಗೆ ಹಾಕಿಕೊಂಡು ಮಿಕ್ಸ್ ಮಾಡಿ. ಇದಕ್ಕೆ 3 ರಿಂದ 4 ಸ್ಪೂನ್ ಕೇಸಿ ಘೀ ಹಾಕಿ ಚೆನ್ನಾಗಿ ಬೆರೆಸಿ. ಮೋದಕದ ಮೌಲ್ಡ್ನಲ್ಲಿ ಈ ಮಿಶ್ರಣವನ್ನು ಹಾಕಿಕೊಂಡು ಶೇಪ್ ನೀಡಿ. ಮೋದಕವನ್ನ ರೋಸ್ ಪೆಟಲ್ಸ್ನಲ್ಲಿ ಹೊರಳಿಸಿ ಡ್ರೈ ಫ್ರೂಟ್ಸ್ನಿಂದ ಅಲಂಕರಿಸಿದರೆ ಆರೋಗ್ಯಕರ ಮೋದಕ ರೆಡಿ. ಅಡಿಗೆ ಅಂತೂ ರೆಡಿ ಆಗಿದೆ. ಒಂದು ಸ್ವೀಟ್, ಇನ್ನೊಂದು ಪೆರಿ ಪೆರಿ ಪನ್ನೀರ್ ರೈಸ್ ಅಲ್ಲ. ಯಾವ ನೋಡು ಫಸ್ಟ್ ಟೇಸ್ಟ್? ಫಸ್ಟ್ ಸ್ವೀಟ್ ನೋಡೋದಾ? ಓಕೆ, ಆಮೇಲೆ ನಾರ್ಮಲಾಗಿ ಫಸ್ಟ್ ಇದು ಹೌದು ಖಾರ ತಿನ್ನೋದು. ಈಗ ನೀವು ಸ್ವೀಟ್ ಐತೀನಿ ಅಂತ ಹೇಳ್ತಿದ್ರಲ್ಲ. ಓಕೆ, ತಗೊಳ್ಳಿ ನೀವು ಕೂಡ. ಆ್ಯಕ್ಚುಲಿ ಇದು ನಮಗೆ ಯಾವಾಗ ಬೇಕಾದರೂ ಈ ಥರ ಮಾಡಿ ತಿನ್ಬೋದಲ್ಲ. ಹೌದು, ಸೌತಿಗೆ ಆ ಥರ ಎಲ್ಲ ಇದೆ. ಓಕೆ, ಚೆನ್ನಾಗುಂಟು. ಆ್ಯಕ್ಚುಲಿ ಒಳ್ಳೆಯ ಫುಡ್ ಅಲ್ಲ. ಈ ಥರ ಎಲ್ಲೋ ಮಿಕ್ಸ್ ಆಗಿದೆ. ಹಾಗಾಗಿ ರೋಸಿದು ಹಾಗೆ ಸ್ವಲ್ಪ ಎಲೆ ಸಿಕ್ಕಿದಾಗ ಇನ್ನೂ ಚೆನ್ನಾಗಿದೆ. ಮತ್ತು ಇನ್ನೊಂದು ಸಕ್ಕರೆ ಇಲ್ಲದ ಕಾರಣ ಚೂರು ನ್ಯೂಟ್ರಿಷನ್ ಸೈಡ್ ಇದೆ ಸರ್. ಹಾಂ, ಹೌದು, ಆರೋಗ್ಯಕ್ಕೆ ಕೂಡ ಒಳ್ಳೆಯದು. ಯಾರಿಗೆ ಬೇಕೋ ತಿನ್ಬೋದು. ಹೌದು, ಸರಿಯಾಗುಂಟು. ಆ್ಯಕ್ಚುಲಿ ಒಂದು ತಿಂದರೆ ಫುಲ್ಲು ಗಮ್ಮತ್ತು ಇರ್ಬೋದಲ್ಲ. ಓಕೆ, ಇನ್ನೊಂದು ರೈಸ್, ಪೆರಿ ಪೆರಿ ಪನ್ನೀರ್ ರೈಸ್ ಅಲ್ಲ. ಪನ್ನೀರ್ ಕೂಡ ಒಟ್ಟಿಗೆ ಬರಬೇಕಲ್ಲ. ಹೌದು. ಓಕೆ, ಜೊತೆಗೆ ಮಸಾಲೆ ಕೂಡ ಬರಬೇಕಲ್ಲ. ಸರಿಯಾಗಿದೆ. ಏನು ಅದರದ್ದು ಏನು ಸಾಸ್ ಮಾಡಿದ್ರಲ್ಲ, ಅದು ಪಕ್ಕ ಮ್ಯಾಚ್ ಆಗಿತ್ತು ಉಂಟಲ್ಲ. ನೀವು ಆ್ಯಕ್ಚುಲಿ ಹೇಳಿದ್ರಿ ಉಪ್ಪು ಸ್ವಲ್ಪ ಕಮ್ಮಿ ಆಗಿರ್ಬೋದು ಅಂತ, ಬಟ್ ಆ ಸಾಸಿಗೂ ಇದಕ್ಕೂ ಮ್ಯಾಚ್ ಪಕ್ಕ ಆಗಿದೆ. ಜೊತೆ ಪನ್ನೀರ್ ಸಿಕ್ಕಿದಾಗ ಇನ್ನು ಗಮ್ಮತ್ತಿರುತ್ತೆ. ಟೇಸ್ಟ್ ಅಂತೂ ಗಮ್ಮತ್ತಾಗಿದೆ. ಈ ಥರ ರೈಸ್ ಐಟಮ್ ಮಾಡಿದರೆ ಫುಲ್ಲು ಖಾಲಿ ಮಾಡ್ಬೋದು. ಹೇಗೆ ಅನ್ನಿಸ್ತು? 2 ಡಿಶ್ ಕೂಡ ಚೆನ್ನಾಗಿ ಬಂದಿದೆ, ಟೇಸ್ಟಿಯಾಗಿ ಬಂದಿದೆ. ನಿಮಗೆ ಏನಾಗಿತ್ತು? ಫಸ್ಟ್ ಟೈಮ್ ನಮ್ಮ ಸುರುಚಿ ಅಡುಗೆ ಮನೆಗೆ ಬಂದಿದ್ದರೆ? ಫಸ್ಟ್ ಟೈಮ್ ಮಾಡೋದು, ತುಂಬ ಒಳ್ಳೆಯದಾಗಿದೆ, ಎಕ್ಸ್ಪೀರಿಯನ್ಸ್ ತುಂಬ ಒಳ್ಳೆಯದು. ಹಾಂ, ಸೊ ನೆಕ್ಸ್ಟ್ ಟೈಮ್ ಪುನಃ ಮಾಡುವಂಥ ಬೇರೆ ಹೊಸ ರೆಸಿಪಿ. ಓಕೆ, ನೆಕ್ಸ್ಟ್ ಟೈಮ್ ಬಂದಾಗ ಈ ಥರದ್ದೇ ಸ್ಪೆಷಲಾಗಿ. ಆ್ಯಕ್ಚುಲಿ ವೆಜ್ಜಿನವರಿಗೆ ನಿಮ್ಮಂಥವರಿದ್ದರೆ ಇನ್ನೂ ಗಮ್ಮತ್ತಾಗಿರುತ್ತೆ. ಟೇಸ್ಟ್ ಅಂತೂ ಸಾಕಾಗಿತ್ತು. 2 ಡಿಶ್ ಕೂಡ ಚೆನ್ನಾಗಿ ಬಂದಿದೆ. ಹಾಗಾಗಿ ನಮ್ಮ ಈ ಒಂದು ಕಾರ್ಯಕ್ರಮ ಬಂದು 2 ಡಿಶ್ ಹೇಳ್ಕೊಡೋದಕ್ಕೆ ನಿಮಗೆ ಸನ್ ಪ್ರೀಮಿಯಂ ಸನ್ಫ್ಲವರ್ ಆಯಿಲ್ ಅವರ ಕಡೆಯಿಂದ ಒಂದು ಚಿಕ್ಕ ಗಿಫ್ಟ್. ಹಾಗೆಯೇ ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಭದ್ರಾವತಿ ಇವರ ಕಡೆಯಿಂದ ಒಂದು ಗಿಫ್ಟ್. ಹಾಗೆ ರೈಸ್ ಕೊಟ್ಟರೆ ಹಾಗೆ ಮಸಾಲೆ ಕೊಡಬೇಕಲ್ಲ, ಊಟ ಜೊತೆಗೆ ಸಾಂಬಾರು ಇದ್ದರೆ ಇನ್ನೂ ಚೆನ್ನಾಗಲ್ಲ. ಹಾಗೆ ಅದರ ಜೊತೆಗೆ ನಾನಾ ಮಸಾಲ ಇವರ ಕಡೆಯಿಂದ ಒಂದು ಚಿಕ್ಕ ಗಿಫ್ಟ್. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ತುಂಬ. ಓಕೆ, ಸುಹಾಸ್ ಅವರು ಸಾಕಾಗಿರುವಂತಹ ಒಂದು ಮೋದಕ ಮತ್ತು ಇನ್ನೊಂದು ಸ್ಪೆಷಲಾಗಿ ಪೆರಿ ಪೆರಿ ಪನ್ನೀರ್ ರೈಸ್ ಎರಡು ಕೂಡ ಚೆನ್ನಾಗಿ ಮಾಡಿದ್ದಾರೆ, ಟೇಸ್ಟಿಯಾಗಿ ಮಾಡಿದ್ದಾರೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ನಾ ಇಲ್ಲಿಗೆ ನಿಲ್ತಾ ಇದ್ದೇವೆ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ 2 ಸ್ಟಾರ್ ರೈಸ್ ಭದ್ರಾವತಿ, ಪ್ಯೂರ್ ಆ್ಯಂಡ್ ಫ್ರೆಶ್ KC ಕೌ ಘೀ ಸಿನ್ಸ್ 1965, ನಾನಾ ಮಸಾಲಾ, ಪೋಸ್ಟ್ಮ್ಯಾನ್ ತೂರ್ದಾರ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಐಶ್ವರ್ಯ KT ಸ್ಪೆಷಲ್ ಟೀ. ನಮ್ ಫ್ಯಾಮಿಲಿ ಹೆಲ್ತ್ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.